ಹೊಂಗೆಯ ನೆರಳು ಚೆನ್ನ ಎಂದು ಅಂದು ವರನಟ ರಾಜಕುಮಾರರು ಹಾಡಿದಾಗ ತುಳುವರು ಗೊಂದಲಗೊಂಡುವುದು ಇತ್ತು. ಹೊಂಗೆ ಮರದ ತೊಂಗಲಲ್ಲಿ, ಹೊಂಗೆ ಹೂವ ಗೊಂಚಲಲ್ಲಿ ಇತ್ಯಾದಿ ಹಾಡುಗಳು ಇವೆ. ತುಳುವಿನಲ್ಲಿ ಕೊರಂಗದ ಮರ ಎಂಬ ಇದು ಆ ಕಾಲದಲ್ಲಿ ಇಲ್ಲೆಲ್ಲ ಕಡಿಮೆ ಇತ್ತು. ಈಗ ಸಾಕಷ್ಟು ಇವೆ. ಪೊಂಗರ ಮರ ಎಂಬ ಚೆನ್ನಮಣೆ ಆಡಲು ಬಳಸ್ತಿದ್ದ ಕಾಯಿಯ ಮರ ಒಂದು ಇತ್ತು. ಅದನ್ನ ಬಡಗಣ ಭಾಷೆಯವರು, ಬಾರ್ಕೂರು ಕಡೆಯವರು ಹಂಗರ ಮರ ಎನ್ನುತ್ತಿದ್ರು. ಅದು ಆ ಕಾಲದ ಅಂತ ಗೊಂದಲಕ್ಕೆ ಕಾರಣವಾಗಿತ್ತು. ಬೆಂಗಳೂರು ಕಡೆ ಬಯಲು ಸೀಮೆಗಳಲ್ಲಿ ಈ ಹೊಂಗೆ ಇಲ್ಲವೇ ನಮ್ಮ ಕೊರಂಗು ಮರ ಬಹಳ ಅಗಲಕ್ಕೆ ಹರಡುವ ಇದರ ಟೊಂಗೆಗಳು ದಟ್ಟ ನೆರಳು ಹಾಸ್ತವೆ. ಹೂಗಳು ಬಿಳಿ ಮತ್ತು ಕೆನ್ನೇರಳೆಯ ಗೊಂಚಲಾಗಿ ಇರುತ್ತವೆ. ಮರವಿಡೀ ಕೊರಂಗು ಕೊಕ್ಕರೆ ಕುಳಿತಂತೆ ಕಾಣಿಸ್ತಿದೆ. ಪೊಂಗಮಿಯ ಜಾತಿಯ ಇದು ಬಟಾಣಿ ಕುಟುಂಬಕ್ಕೆ ಸೇರಿದ್ದು ಎಣ್ಣೆ ಬೀಜವನ್ನ ಕೊಡುತ್ತದೆ. ಒಲಿಕ್ ಆಮ್ಲ ಒಳಗೊಂಡ ಈ ಎಣ್ಣೆ ಬದಲಿ ಡೀಸೆಲ್ ಆಗಿ ಕೂಡ ಬಳಕೆಯಾಗ್ತದೆ. ಇದು ಏಷ್ಯಾದಿಂದ ಪೆಸಿಫಿಕ್, ಆಸ್ಟ್ರೇಲಿಯಾವರೆಗಿನ ಉಷ್ಣವಲಯದ ಮರವಾಗಿದ್ದು ಈಗ ಆಫ್ರಿಕಾದಲ್ಲೂ ಹರಡಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.